ಎರಡನೇ ದಿನ ಮೂರನೇ ದಿನ ಇಲ್ಲದೆ ಇರುವಂಥದ್ದು. ಆಮೇಲೆ ಹೋಗಿ ಒಬ್ಬ ಕಾನ್ಸ್ಟೇಬಲು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾನೆ, ಕೌಂಟ್ರ್ ಕೇಸ್ ಮಾಡ್ತಾನೆ, ಸರ್ಕಾರಿ ನೌಕರಿ ಮಾಡಲಿಕ್ಕೆ ಅಡಚಣೆ ಮತ್ತು ಅವ್ನು ನನಗೆ ಹೊಡೆದಿದ್ದಾನೆ ಅಂತ ಹೇಳಿ ಆಗ್ತಾನೆ. ಎಲ್ರಿಗೂ ಕೂಡ ಗೊತ್ತಾಗ್ತದೆ ಅದು ಸುಳ್ಳು ಕೇಸು ಅಂತ. ಈ ರೀತಿ ಒಬ್ಬ ಪೊಲೀಸು ಸುಳ್ಳು ಕೇಸ್ ಕೊಡಬಾರ್ದು, ಭಾಳ ದೊಡ್ಡ ಅಪರಾಧ. ಸಾಮಾನ್ಯ ಜನ ಇದನ್ನೆಲ್ಲ ಮಾಡ್ತಾರೆ ಕಾನೂನನ್ನ ಏನೋ ತಪ್ಪಿಸಿರ್ಲಿಕ್ಕಾಗಿ, ಆದರೆ ನಮ್ಮೊಬ್ಬ ಪೊಲೀಸ್ ಅದನ್ನ ಈ ಕೆಲಸ ಮಾಡಬಾರ್ದು. ಆದರೆ ಪೊಲೀಸರ ಜೊತೆ ಅಧಿಕಾರಿಗಳು ಕೂಡ ಹೇಳ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗಿದ್ದಾಗಲಿ ಆ ಘಟನೆ ನಡೆದ ದಿವಸ ಸಬ್ ಇನ್ಸ್ಪೆಕ್ಟ್ರು ಅವ್ರ ಮೇಲಧಿಕಾರಿಗಳಿಗೆ ತಿಳಿಸ್ಲಿಲ್ಲ. ನಾನು ಇದನ್ನೆಲ್ಲ ಎಂಕ್ವೈರಿ ಮಾಡಿದ್ದೆ. ಎಸ್ ಪಿಗೆ ಗೊತ್ತಿಲ್ಲ, ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಗೊತ್ತಿಲ್ಲ, ಡಿವೈಎಸ್ಪಿಗೆ ಗೊತ್ತಿಲ್ಲ. ಕೂಡಲೇ ಹೀಗೆ ಮಾಡಿದ್ದೀನಿ, ಹೀಗಾಗಿದೆ ಅಂತ ಹೇಳಲಿಲ್ಲ. ಹೇಳಬೇಕು ಅವರು ಅಲ್ವಾ, ರಿಪೋರ್ಟ್ ಮಾಡಬೇಕು. ಮಾಡಿಲ್ಲ ಸರ್, ಇಮಿಡಿಯೇಟ್ ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಮಾಡಲಿಲ್ಲ ಆತ ಅಂದರೆ ಸ್ವಲ್ಪ ಧಾರ್ಷ್ಟ್ಯದ ಮನುಷ್ಯ ಅಂತ ಕಾಣಿಸ್ತದೆ. ನನಗೇನು ನಾನೇ ಸುಪ್ರೀಂ ಅಂತ ಹೇಳುವಂಥದ್ದು. ಪೊಲೀಸ್ನಲ್ಲಿ ಹೈರಾರ್ಕಿಗಳಿದ್ದಾವೆ. ಇಮಿಡಿಯೇಟ್ ಸುಪೀರಿಯರ್ಸಿಗೆ ಹೇಳಬೇಕು ಏನೇ ಘಟನೆ ನಡೆದರೂ ಕೂಡ. ಈ ರೀತಿ ಮಾಡಿದ್ದಾರೆ. ಮತ್ತು ಒಂಥರ ಮನುಷ್ಯತ್ವ ಕಳ್ಕೊಂಡು ಹಲ್ಲೆ ಮಾಡಿದ್ದಾರೆ. ಮನುಷ್ಯತ್ವನೇ ಕಳ್ಕೊಂಡು ನಾವೀಗ ರೌಡಿಗಳನ್ನ ಕಂಟ್ರೋಲ್ ಮಾಡಲಿಕ್ಕಾಗಿ ಪೊಲೀಸನ್ನು ನೇಮಕ ಮಾಡೋದು. ಪೊಲೀಸರ ರೌಡಿ ಕೆಲಸ ಮಾಡಿದ್ರೆ ಯಾರು ಏನು ಮಾಡಿದ್ರು ಹೇಳಿ. ಆ ಕಾರಣಕ್ಕಾಗಿ ಪೊಲೀಸ್ ಇಲಾಖೆಗೆ ಒಂದು ಕೆಟ್ಟ ಮಾತನ್ನು ತರುವಂಥ ಒಂದು ಸಂದರ್ಭ ಇದಾಗಿದೆ ಅಂತ ನನಗೆ ಅನಿಸುತ್ತೆ. ನಿಮ್ಗಾಗಿದ್ದ ನೋವು ಹೊರ್ತಾ ಇದೆಲ್ಲದಕ್ಕಿಂತ ನನಗಾಗಿರ್ತಕ್ಕಂಥ ನೋವು. 1 ಲಕ್ಷ ಸಿಬ್ಬಂದಿ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಪೊಲೀಸರು. ನಮ್ಮ ಮಾನ ಪ್ರಾಣ ಆಸ್ತಿ ರಕ್ಷಣೆ ಮಾಡಲಿಕ್ಕೋಸ್ಕರ ಇರುವಂಥ ಅಧಿಕಾರಿ ಮತ್ತು ಸಿಬ್ಬಂದಿ. ಅಂಥವರಿಗೆ ಅವಮಾನ ಮಾಡ್ತಾರೆ. ತುಂಬ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೊಳ್ಳೆ ಪೊಲೀಸ್ ಇದ್ದಾರೆ. ಹಾಗಾಗಿ ನಾವೆಲ್ಲ ನೆಮ್ಮದಿಯಿಂದ ನಿದ್ರೆ ಮಾಡೋದು ಆ ಪೊಲೀಸ್ ಇದ್ದಾರೆ ಅನ್ನೋ ಕಾರಣಕ್ಕಾಗಿ. ಆದರೆ ಎಲ್ಲದಕ್ಕಿಂತ ನನಗಾಗಿರ್ತಕ್ಕಂಥ ನೋವು 1 ಲಕ್ಷ ಸಿಬ್ಬಂದಿ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಪೊಲೀಸರು. ನಮ್ಮ ಮಾನ ಪ್ರಾಣ ಆಸ್ತಿ ರಕ್ಷಣೆ ಮಾಡಲಿಕ್ಕೋಸ್ಕರ ಇರುವಂಥ ಅಧಿಕಾರಿ ಮತ್ತು ಸಿಬ್ಬಂದಿ. ಅಂಥವರಿಗೆ ಅವಮಾನ ಮಾಡ್ತಾರೆ. ತುಂಬ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೊಳ್ಳೆ ಪೊಲೀಸ್ ಇದ್ದಾರೆ. ಹಾಗಾಗಿ ನಾವೆಲ್ಲ ನೆಮ್ಮದಿಯಿಂದ ನಿದ್ರೆ ಮಾಡೋದು ಆ ಪೊಲೀಸ್ ಇದ್ದಾರೆ ಅನ್ನೋ ಕಾರಣಕ್ಕಾಗಿ. ಆದರೆ ಅಂಥ ಪೊಲೀಸರಲ್ಲಿ ಕೆಲವರು ಅಪರೂಪದಲ್ಲಿ ಇಂಥವ್ರು ಇದ್ದಾರೆ. ನಾನು ಇಲ್ಲವೇ ಇಲ್ಲ, 100% ಇಲ್ಲ ಅಂತ ಹೇಳಿ ನಾನೊಬ್ಬ ಮಂತ್ರಿಯಾಗಿ ನನ್ನ ಪೊಲೀಸ್ ಇಲಾಖೆಯನ್ನು ನಾನು ಸಮರ್ಥನೆ ಮಾಡ್ಕೊಳ್ಳಲಿಕ್ಕೆ ಹೋಗೋದಿಲ್ಲ. ಆದರೆ ಅವ್ರಿಗೇನು ಶಿಕ್ಷೆ ಕೊಡಬೇಕು, ಅವ್ರ ಪೊಲೀಸ್ ಇಲಾಖೆಗೆ ಅನ್ಫಿಟ್ಟೋ ಫಿಟ್ಟೋ ಅಂತೇಳಿ ನಿಶ್ಚಯ ಆಗಬೇಕು. ಅದು ಆ ಕೆಲಸವನ್ನು ನಮ್ಮ ಸರ್ಕಾರ ಖಂಡಿತವಾಗೂ ಮಾಡ್ತದೆ, ನಮ್ಮ ಇಲಾಖೆ ಮಾಡ್ತದೆ. ನಿಮ್ಗೆ ಯಾರಿಗೂ ಭಯಭೀತಿ ಬೇಡ. ನಿಮ್ಮ ಪಕ್ಕದಲ್ಲೇ ಮಂತ್ರಿಗಳಿದ್ದಾರೆ,